ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತ ವಾರ್ತೆದ ವಿವರ ಮಾರ್ನಿಮಿದ ಉಚ್ಚೇಡು ಒರ್ಮನೆ ದಿನ ಭಾರಿ ವಿಶೇಷವಾದಿತ್ತದು ಆನಿ ಆಯುಧ ಪೂಜೆ ನಡಪಾವೆರು ಸೋಮವಾರ ಆಯುಧ ಪೂಜೆದ ದಿನ ಆದಿತ್ತದು ಕುಡ್ಲದ ಶರವು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನಡು ಊರು ಪರವೂರ ಪಾಕಜನ ಭಕ್ತರು ಅಕ್ಲೆನ ಮೋಟಾರ್ ಗಾಡಿಲೆಗ್ ಪೂಜೆ ಮಲ್ಪಾಯರು ಒರ್ಮ 10 ದಿನ ನಡಪುನ ತುಳುನಾಡ ಮಾರ್ನಿಮಿ ಉಚ್ಚೇಡು ಸೋಮವಾರ ಒರ್ಮನೆ ದಿನ ಆಯುಧ ಪೂಜೆದ ಗಡ್ದು ನಾಡಿಡೋರ್ ಮಿಲ ನಡೆತುಂಡು ರಕ್ಕಸಿರ್ನ ಬಿದೆ ಮುತ್ತಾಯಿನ ಶ್ರೀದೇವಿ ಪಾರ್ವತಿ ಆದಿ ಪರಮೇಶ್ವರಿ ಶಾಂತರೂಪಗು ಬರಿಯರೆ ಅರೇನು ವಿಶೇಷ ಆರಾಧನೆ ಮಲ್ತದು ಅಕೇರಿಗು ಶ್ರೀದೇವಿ ಪತ್ತಿನ ಆಯುಧಲಿಗು ಪೂಜೆ ಮಲ್ತಿನೇನು ನೆಂಪು ಮಲ್ತೊಂದು ಮಾತಾ ಆಯುಧ ಸೇರ್ನಂಚ ಕರ್ಬದ ಸೊತ್ತುಲೆಗು ದಿನನಿತ್ಯ ಬುಡ್ಪುನ ನಮ್ಮ ಸಂಚಾರ ಮಲ್ಪುನ ಗಾಡಿಲೆಗು ಪೂಜೆ ಮಲ್ಪುನ ಕಟ್ಟು ಸಂಪ್ರದಾಯ ಬುಳೆದು ಬೈದಂಡು ಶರವು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನಡು ಶರವು ರಾಘವೇಂದ್ರ ಶಾಸ್ತ್ರಿಲೆನಾದುಂಬಾಳ್ತೆಡು ಮೋಟಾರ್ ಗಾಡಿಲೆಗು ಆಯುಧ ಪೂಜೆ ನಡೆತುಂಡು ಊರು ಪರವೂರ ಪಾಕಜನ ಭಕ್ತರು ಅಕ್ಲೆನ ಮೋಟಾರ್ ಗಾಡಿಲೆಗು ಶರವು ಕ್ಷೇತ್ರಡು ಪೂಜೆ ಮಲ್ಪಾಯರು ಈ ಪೊರ್ತುಡು ಶರವು ರಾಘವೇಂದ್ರ ಶಾಸ್ತ್ರಿಲು ಆಯುಧ ಪೂಜೆದ ಬಗೆಟು ನಮ್ಮ ಕುಡ್ಲ ಚಾನೆಲ್ ದುಟ್ಟುಗು ಪಾತಿರಿಯರು ಶರೋಮಹಾಟದಲ್ಲಿ ವಿಘ್ನೇಶ್ವರನ ಸನ್ನಿಧಿಯಲ್ಲಿ ವಾಹನ ಪೂಜೆ ವಿಶೇಷ. ಇಡೀ ಮಂಗಳೂರಿನ ಸಾವಿರಗಟ್ಟಲೆ ವಾಹನಗಳು ಇವತ್ತು ದೇವಸ್ಥಾನಕ್ಕೆ ಬಂದು ಭಕ್ತಾದಿಗಳು ಅವರ ವಾಹನದ ಪೂಜೆ ಮಾಡಿಸ್ತಾರೆ. ಯಾಕಂತ ಹೇಳಿದರೆ ಅವರು ದಿನನಿತ್ಯ ಪ್ರಯಾಣ ಮಾಡುವಾಗ ಬರುವಂಥ ಕಂಟಗಳ ನಿವಾರಣೆ ವಿಘ್ನೇಶ್ವರ ಪರಿಹಾರ ಮಾಡಿಕೊಡಬೇಕು, ವಾಹನಕ್ಕೆಲ್ಲ ತೊಂದರೆ ಬರಬಾರ್ದು, ಹಾಗೆ ಸುಖ ಪ್ರಯಾಣ ಆಗಬೇಕು ಅಂತ. ಹಾಗೆ ಇವತ್ತಿನ ದಿವಸ ಬೆಳಗ್ಗೆ 6 ಗಂಟೆಯಿಂದಲೇ ಶುರುವಾಗಿದೆ. ನಿರಂತರ ಮಂಗಳೂರಿನ ಜನತೆ ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅವರವರ ವಾಹನ ಪೂಜೆ ಮಾಡ್ತಾ ಇದ್ದಾರೆ. ಆ ಮಹಾಗಣಪತಿ ಶರಬೇಶ್ವರ ದೇವರು ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ, ಅವರ ವಾಹನಗಳಿಗೆಲ್ಲ ಬರುವಂಥ ತೊಂದರೆಗಳು ಅದರಿಂದ ಆಗುವ ಅಪಘಾತಗಳನ್ನೆಲ್ಲ ನಿರ್ವಿಘ್ನದಿಂದ ನಿವಾರಣೆ ಮಾಡಿ ಅದರಲ್ಲಿ ಅವರಿಗೆ ವ್ಯವಹಾರ ಮಾಡುವವರಿಗೆ ಕೈ ತುಂಬ ಸಂಪಾದನೆ. ಈಗಾಗಲೇ ನೋಡಿದ್ದೀರಿ, ಬಸ್ಸುಗಳು, ವಾಹನಗಳು, ವ್ಯಾನುಗಳು ವ್ಯಾಪಾರ ಮಾಡೋದೆಲ್ಲ ತಂದು ಪೂಜೆ ಮಾಡ್ತಾರೆ. ಅವರಿಗೆ ಅದರಲ್ಲೆಲ್ಲ ಕೈ ತುಂಬ ಸಂಪಾದನೆ ಆಗಲಿ. ಉಚ್ಚಿಲ ದಸರಡು ಜೋಕ್ಲೆನ ಪ್ರತಿಭೆನ ಅರಳ್ಪಾವನ ಕಾರ್ಯ ಪುಗರುನ ಸಂಗತಿಂದು ರಾಜ್ಯದ ದುಂಬುದ ಮುಖ್ಯಮಂತ್ರಿ ಸಾಹಿತಿ ಡಾಕ್ಟರ್ ವೀರಪ್ಪ ಮೊಯ್ಲಿ ಪಂತೆರು ಉಚ್ಚಿಲ ದಸರಾ ಲೆಕ್ಕೊಡು ಮಹಾಲಕ್ಷ್ಮಿ ಬ್ಯಾಂಕ್ ದಾನಿಲೆಟ್ ದಸರಾ ಚಿತ್ರಕಲಾ ಪಂತ ಉದಿಪನ ಮಲ್ತದು ಆರ್ಪಾತಿರಿಯರು. ಉಚ್ಚಿಲ ಕಾಪು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಉಚ್ಚಿಲ ದಸರಾ 2023 ನಡತೊಂದಿತ್ತದು ಐತಾರ ಎನ್ಮನೆ ದಿನ ನವ ದುರ್ಗೆಲೆಡು ಶ್ರೀ ಸಿದ್ಧಿದಾತ್ರಿ ಅಪ್ಪೆನ ಆರಾಧನೆ ನಡೆತಂಡು ದಸರಾ ಚಿತ್ರಕಲಾ ಪಂಥ ಉದಿಪನಾಲೆ ಸುಗುಬತ್ತಿನ ರಾಜ್ಯದ ದುಂಬುದ ಮುಖ್ಯಮಂತ್ರಿ ಬೊಕ್ಕ ಕೇಂದ್ರದ ದುಂಬುದ ಮಂತ್ರಿಲಾದುಪ್ಪುನ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯರು ಕ್ಷೇತ್ರಗು ಬತ್ತದು ಶ್ರೀ ಮಹಾಲಕ್ಷ್ಮಿ ನವದುರ್ಗೆ ಬೊಕ್ಕ ಶ್ರೀ ಶಾರದಾಂಬಿನ ಇಂಬುನಟ್ಟುಂಡೆರು. ಉಚ್ಚಿಲ ದಸರದ ಲಿಕ್ಕುಡು ಉಚ್ಚಿಲ ಮೊಗವೀರ ಭವನುಡು ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಅಟ್ಟಣೆ ಮಲ್ತಿನ ನಾಡಪರ್ಬ ದಸರಾ ಚಿತ್ರಕಲಾ ಪಂಥದ ಉದಿಪನ ಲೇಸಡು ಶಾಸಕರು ಬೊಕ್ಕ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ದ ಗುರ್ಕಾರ್ಯರ್ಲ ಆದುಪ್ಪುನ ಯಶ್ಪಾಲ್ ಸುವರ್ಣ ಸುರುತಪಾತೆರ ಪಂಡೆರು ಸಾಹಿತಿಲ ಆದುಪ್ಪುನ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ದಸರಾ ಚಿತ್ರಕಲಾ ಪಂಥ ಉದಿಪನ ಮಲ್ತೆರು. ವೀರಪ್ಪ ಮೊಯ್ಲಿ ಪಾತಿರ್ದು ಉಚ್ಚಿಲ ದಸರುಡು ಜೋಕ್ಲಿನ ಪ್ರತಿಭೆನ ಅರಳ್ಪಾವನ ಕಾರ್ಯಕ್ರಮದಿ ಒನ್ನವು ಪುಗರ್ನ ವಿಚಾರ ಆದುಂಡು ಮಾರ್ನಿಮಿ ದಸರುಡು ಉಚ್ಚಿಲ ಮಹಾಲಕ್ಷ್ಮಿ ಅಪ್ಪೆ ನಾಡ್ದ ಜನಕ್ಲೆಗು ಹೊಸ ಶಕ್ತಿ ದಿಂಜಾವಡೆಂದು ಎಡ್ಡೆಪ್ಪ ಬೈಕಿಯರು. ಚಿತ್ರಕಲಾ ಪಂಥದ ತೀರ್ಪುಗಾರರು ರಮೇಶ್ ಕಿದಿಯೂರು, ಶ್ರೀಧರ್ ತೊಟ್ಟಂ ಬೊಕ್ಕ ಶೇಖರ್ ಮುಕ್ಲಿಗು ಮರ್ಯಾದಿ ಮಲ್ತೆರು. ಶ್ರೀ ಕ್ಷೇತ್ರ ಉಚ್ಚಿಲದ ಮರ್ಯಾದಿ ಸಲಹೆಗಾರರು ಉಚ್ಚಿಲ ದಸರಾದ ಸಾರಥಿ ಡಾಕ್ಟರ್ ಜಿ ಶಂಕರ್ ಪಾತಿರ್ದು ದಸರಾ ಉಚ್ಚೇದ ಗಡ್ದು ಹೆಚ್ಚ ಮಲ್ಪರೆ ಮಹಾಲಕ್ಷ್ಮಿ ಬ್ಯಾಂಕ್ದ ಕೊಡುಗೆ ದಿಂಜೌಂಡು. ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆದುಪುನಗ ಮೊಗ ವೀರ್ಯರೇನು ಕೆಟಗರಿ ಒಂಜಕ್ಕೆ ಸೇರ್ಸಾಯಿ ನೀಡಿದವ್ರ ಎಡ್ಡ ಅವಕಾಶ ತಿಕ್ಕಿನಂಚ ಆತನಿಂದ ಅರ್ಪಂಡೆರು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗುರ್ಕಾರ್ಯರು ಜಯಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ, ರಾಜಗಂಗಾ ಮತಸ್ಥ ಸಂಘದ ಗುರ್ಕಾರ್ಯರು ಮೌಳಾಲಿ, ಉಚ್ಚಿಲ ಕ್ಷೇತ್ರದ ಆಡಳಿತ ಮಂಡಳಿ ಗುರ್ಕಾರ್ಯರು ವಾಸುದೇವ ಸಾಲ್ಯಾನ್, ಜೀರ್ಣೋದ್ಧಾರ ಸಮಿತಿಯ ಗುರ್ಕಾರ್ಯರು ಗುಂಡು ಬಿ ಅಮೀನ್, ಒಡಿಪೋ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಅಶೋಕ್ ಕುಮಾರ್ ಕೊಡವೂರು, ಕುಡ್ಲದ ದುಂಬುದ ಮೇಯರ್ ಭಾಸ್ಕರ ಮೊಯ್ಲಿ ಮಲಬಿನ್ನೆರಾದ ಪಾಲ್ದಿತ್ತೊಂಡೆರು.
ಸತೀಶ್ ಶೆಟ್ಟಿ ಕಲ್ಯಾಣಪುರ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಉಜಿಪನಾಲ್ ಈಸುರ್ದ ಬೊಕ್ಕ ಪ್ರಾಥಮಿಕ ವಿಭಾಗ ಹಿರಿಯ ವಿಭಾಗ ಹೈಸ್ಕೂಲ್ ವಿಭಾಗ ಪದವಿ ಬೊಕ್ಕ ಪದವಿ ಪೂರ್ವ ಕಾಲೇಜ್ ವಿಭಾಗದ ಬೊಕ್ಕ ಸಾರ್ವಜನಿಕ ಇಂಚ 5 ವಿಭಾಗಲೆಡ್ ಚಿತ್ರಕಲಾ ಪಂಥ ನಡೆತಂಡು. ನೀವು ಕಾಡಿನ ಹೂಗಳಾಗಬಾರದು, ನಾಡಿನ ಹೂಗಳಾಗಿ ನಿಮ್ಮ ಪ್ರತಿಭೆಯನ್ನು ಅರಳಿಸಿ ಇಡೀ ಸಮಾಜಕ್ಕೆ ನೀವು ಆ ಲಾಭವನ್ನು ಕೊಡತಕ್ಕಂಥ ಮಕ್ಕಳಾಗಬೇಕು. ಆದ್ರಿಂದ ನೀವು ಹೆದರಬೇಡಿ, ನಿಮ್ಮಲ್ಲಿ ಪ್ರತಿಭೆ ಇದೆ. ನೀವು ಕೂತ್ಕೊಂಡಾಗ ಆದರೆ ಅದಕ್ಕೆ ಕೇಂದ್ರೀಕೃತ ಆಗಬೇಕು. ನೀವು ಯಾವ ವಿಷಯದ ಮೇಲೆ ನೀವು ಪೇಂಟ್ ಮಾಡಬೇಕು ಅಂತ ಆಲೋಚನೆ ಮಾಡ್ತೀರಿ. ನವದುರ್ಗೆಯರ್ದ ದಸರಾದ ನವದುರ್ಗೆಯರ್ದ ಪ್ರಚಾರ, ಆ ನವದುರ್ಗೆನೇ ನಿಮಗೆ ಆಶೀರ್ವಾದ ಮಾಡ್ತಾರೆ, ನಿಮ್ಮ ಪ್ರತಿಭೆಯನ್ನು ಅರಳಿಸ್ತಾರೆ, ನಿಮ್ಮ ಕೈಯಿಂದ ಬರೆಸ್ತಾರೆ. ನೀವು ಕಲಿಯುವುದರಲ್ಲಿ ಕೂಡ ಅಷ್ಟೇ ಹುಷಾರಾಗಬೇಕು, ಓದಬೇಕು, ಧೈರ್ಯ ತರಬೇಕು, ಮುನ್ನೋಗಬೇಕು. ನೀವು ನಿಮ್ಮ ಜೀವನ ಬೆಳಗಿಸ್ತೀರಿ. ಯಾವುದೇ ಕೆಲಸ ನೀವು ತೆಗೆದುಕೊಳ್ಳಿ, ಇವತ್ತು ಪೇಂಟಿಂಗ್ ಇರ್ಬೋದು, ಮುಂದೆ ಬೇರೆ ಯಾರಾದರೂ ನಿಮ್ಮ ಶಿಕ್ಷಣದಲ್ಲಿ ಕೂಡ ಅಷ್ಟೇ. ಏನು ಆಗಬೇಕು ಅಂತ ನೀವು ನಿರ್ಣಯ ಮಾಡಬೇಕು. ಏನು ಆಗಬೇಕು ಅಂತ ನಿರ್ಣಯ ಮಾಡ್ತೀರಿ, ಆ ದಾರಿಯಲ್ಲಿ ನಿಮ್ಮ ಶೀಲ, ಕ್ಯಾರೆಕ್ಟರ್ ಅದನ್ನು ಬೆಳೆಸ್ಕೊಳ್ತೀರಿ. ನೀವು ಅಸಾಧ್ಯವಾದದನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಸಾಧ್ಯವನ್ನ ಸಾಧನೆ ಮಾಡತಕ್ಕಂಥ ಶಕ್ತಿ ಹೊರಗಿಲ್ಲ, ನಿಮ್ಮ ಒಳಗೆ ಇದೆ. ಖಂಡಿತವಾಗಿ ಒಳ್ಳೆಯ ಒಂದು ಕಾರ್ಯಕ್ರಮ. ಪ್ರತಿ ವರ್ಷ ಯಶ್ಪಾಲ್ ಸವರ್ಣರು ಮಹಾಲಕ್ಷ್ಮಿ ಬ್ಯಾಂಕ್ನಿಂದ ಇದನ್ನ ಮಾಡ್ತಾ ಇದ್ದಾರೆ. ನಮಗೆ ದಸರಾ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಅವಕಾಶ ಇದು. ಮಕ್ಕಳಿಗೂ ಕೂಡ ತಮ್ಮ ಸಾಹೇಬರು ಹೇಳಿದಾಗೆ ಒಂದು ತಮ್ಮ ಇದನ್ನು ತೋರಿಸ್ಲಿಕ್ಕೆ, ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಖಂಡಿತ ಯಶ್ಪಾಲ್ ಸವರ್ಣರಿಗೆ ಇದರಿಂದ ಒಳ್ಳೆಯದಾಗಲಿ. ದಸರಾದಲ್ಲಿ ನಮ್ಮ ಕಮಿಟಿಗೆ ಬಹಳಷ್ಟು ಸಹಕಾರವನ್ನು ಅವರು ನೀಡ್ತಾ ಇದ್ದಾರೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಮಾರ್ನಿಮಿ ಉಚ್ಚಯ ಕುಡ್ಲಾ ದಸರಾ ಕಾರ್ಯಕ್ರಮಟ್ಟು ಐತಾರ ಚಂಡಿಕಾ ಹೋಮ ಬೊಕ್ಕ ಪಗಿಲ್ ಉಚ್ಚಯ ನಡಪಾಯಿರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ನಡತೊಂದು ಇಪ್ಪುನ ಮಾರ್ನಿಮಿ ಬೊಕ್ಕ ದಸರಾ ಉಚ್ಚೇಡು 8ನೇ ದಿನ ಐತಾರ ಚಂಡಿಕಾ ಹೋಮ ಅಟ್ಟಣೆ ಮಲ್ತದಿತ್ತರು. ಕಾಂಡೆ ಧಾರ್ಮಿಕ ವಿಧಿವಿಧಾನೊಲ್ಲಿನ ಒಟ್ಟುಗೂ ಚಂಡಿಕಾ ಹೋಮ ಸುರುವಾಡು. ಊರು ಪರ ಊರ ಭಾರಿ ಜನ ಭಕ್ತರು ಕಾಂಡಿಡ್ದೆ ಕ್ಷೇತ್ರಗೂ ಬರೋಂದಿತ್ತದು. ಶ್ರೀ ಗೋಕರ್ಣನಾಥ, ಶ್ರೀ ಅನ್ನಪೂರ್ಣೇಶ್ವರಿ, ಆದಿಶಕ್ತಿ, ನವದುರ್ಗೆ, ಶ್ರೀ ಶಾರದಾ ಸರಸ್ವತಿ ಅಪ್ಪೆನ ಇಂಬು ನಟ್ಟೊಂಡೆರು. ಚಂಡಿಕಾ ಹೋಮ ಪೂರ್ಣಾಹುತಿ ಮಲ್ತದ ಮಧ್ಯಾಹ್ನ ಮಾಪೂಜೆ ಮಲ್ತಿರು. ಈ ಪೊರ್ತುಡು ಪಗಿಲ್ ಬಲಿ ಉಚ್ಚಯ ನಡಪಾಯಿರು. ಭಕ್ತರಿಗೂ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ರಾತ್ರಿ ಶ್ರೀ ಗೋಕರ್ಣನಾಥ ದೇವರಿಗೂ ಮಾಪೂಜೆ, ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೂ ಪುಷ್ಪಾಲಂಕಾರ ಮಾಪೂಜೆ ಕರಿತದು. ದೇವರ ಉಚ್ಚಯ ಬಲಿ ನಡೆತಂಡು. ಕುದ್ರೋಳಿ ಕ್ಷೇತ್ರಾಡಳಿತ ಮಂಡಳಿದ ಗುರ್ಕಾರ್ಯರು ಎಚ್ ಎಸ್ ಸಾಯಿರಾಮ್, ಒತ್ತು ಗುರ್ಕಾರ್ದಿ ಶ್ರೀಮತಿ ಉರ್ಮಿಳಾ ರಮೇಶ್, ಕಾರ್ಯಂತೆರು ಭೀಮಾಧವ ಸುವರ್ಣ, ಪಣವದ ಗುರ್ಕಾರ್ಯರು ಆರ್ ಪದ್ಮರಾಜ್, ಬೊಕ್ಕ ಟ್ರಸ್ಟಿಲು ರವಿಶಂಕರ್ ಮಿಜಾರ್, ಎಂ ಶೇಖರ ಪೂಜಾರಿ, ಸಂತೋಷ್ ಕುಮಾರ್, ಜಗದೀಪ್ ಡಿ ಸುವರ್ಣ, ಬೊಕ್ಕ ಮಹೇಶ್ ಚಂದ್ರ, ಅಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ, ಜತೆ ಗುರ್ಕಾರ್ದಿ ಡಾಕ್ಟರ್ ಅನಸೂಯ ಬೇಟಿ ಸಾಲಿಯಾನ್, ಒತ್ತು ಗುರ್ಕಾರ್ಯರು ಡಾಕ್ಟರ್ ಬಿಜಿ ಸುವರ್ಣ, ಬೊಕ್ಕ ಸರ್ವ ಸದಸ್ಯರು ಪಾಲ್ಗೊಂಡರು.
ನನಲಾತ್ ಕೊರೆಪಡೆ ಎಲ್ಲ ಬಾಕಿಲಿಗೆ ಬೈದಿನ ಇರಗಿ ಭಿಕ್ಷೆ ಕೊರಿಯರೆ ಯಾನು ತಯಾರಾದೆ ಉಲ್ಲ ಜಾಗಿ ಬದಲ್ತದು ಉಳ್ಳಾಲದ ಅಬ್ಬಕ್ಕ ಸರ್ಕಲ್ ಕೈತಲು ಪೀರ ಸಜ್ಜಿಮಲ್ತ್ ಕಟ್ಟಿನ ಹೊಸ ಬಸ್ ಸ್ಟ್ಯಾಂಡ್ ಅನ್ನು ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರದ ಭರವಸೆಲಿನ ಸಮಿತಿ ಗುರ್ಕಾರ್ಯರು ಬಿಎಂ ಫಾರೂಕ್ ಉದೀಪನ ಮಲ್ತೇರು. ಉಳ್ಳಾಲುಡು ಶ್ರೀ ವಿದ್ಯಾರಣ್ಯ ಕಲಾವೃಂದ ಉಳ್ಳಾಲ ಶ್ರೀ ವಿದ್ಯಾರಣ್ಯ ಯುವಕ ವೃಂದ ಉಳ್ಳಾಲದ ಜೊತೆ ಸೇರಿಗೆಡು ಉಳ್ಳಾಲ ರಾಣಿ ಅಬ್ಬಕ್ಕ ಸರ್ಕಲ್ ಕೈತಲು ಪೀರ ಸಜ್ಜಿ ಮಲ್ತ್ ಕಟ್ಟಿನ ಹೊಸ ಬಸ್ ಸ್ಟ್ಯಾಂಡ್ ವಿಧಾನ ಪರಿಷತ್ ಶಾಸಕರು ಬೊಕ್ಕ ಕರ್ನಾಟಕ ಸರ್ಕಾರದ ಭರವಸೆಲಿನ ಸಮಿತಿ ಗುಡ್ಕಾರ್ಯರು ಹಾಜಿ ಬಿಎಂ ಫಾರೂಕ್ ಉದೀಪನ ಮಲ್ತೇರು. ಮುಲ್ಪ ಇತ್ತಿನ ಬಸ್ ಸ್ಟ್ಯಾಂಡ್ ಅಗತ್ಯ ಕಾರಣಲಿಡಿದು ಜಾಗೆ ಬದಲ್ತದಿತ್ತಂಡು. ಬಸ್ ಸ್ಟ್ಯಾಂಡ್ಗೂ ಸಾಕಾರ ಕೊರ್ನ ಬಿಎಂ ಫಾರೂಕೆರಿಗೂ ಈ ಪೊರ್ತುಡು ಮರ್ಯಾದಿ ಸಂದಾಯಿತ ಮಲ್ತೇರು. ಬಸ್ ಸ್ಟ್ಯಾಂಡ್ ಕಟ್ಟಿನ ಗುತ್ತಿಗೆದಾರರು ಮಕ್ಬುಲ್ ರೆಗ್ಲ ಈ ಪೊರ್ತುಡು ಮರ್ಯಾದಿ ಮಲ್ತೇರು. ಬಿಎಂ ಫಾರೂಕ್ ಪಾತಿರ್ದು ಒಂದೇನು ಕಟ್ಟರೆ ಸಾಕಾರ ಕೊರ್ನ ಮಾತ್ರೆಗ್ಲ ಮೆಚ್ಚುಗೆ ತೆರಿಪಾವೆ ಮಾತಿರ್ನಲ ಸಾಯ ಸಾಕಾರಡು ಒಂದು ಸಾಧ್ಯ ಆತಂಡು. ಎಂಕುಲು ಶಾಸಕರನ್ನ ನಿದಿಡ್ದು ಮಾತಲ್ಲ ಕೊರ್ಪ ಅಂಡ ಮುಲ್ಪದ ಸಾಮಾಜಿಕ ನಾಯಕರು ಸೇರ್ದು ಈ ಕೊಡುಗೆ ಕೊರೊಂದುಪ್ಪನವು ನಿಜಕ್ಲ ಮೆಚ್ಚುಗೆದ ಸಂಗತಿನ್ ಪಂಡೆರು. ಹಿರಿಯ ವಕೀಲರು ಗಂಗಾಧರ ಉಳ್ಳಾಲ, ಚೀರುಂಬ ಭಗವತಿ ಕ್ಷೇತ್ರದ ಗುರ್ಕಾರ್ಯರು ಚಂದ್ರಹಾಸ ಉಳ್ಳಾಲ, ಕೌನ್ಸಿಲರ್ ಜಬ್ಬಾರ್, ಉಳ್ಳಾಲ ಪುರಸಭೆತ ದುಂಬುದ ಕುഞ്ഞിಮೋನು, ಸುಭಾಸ್ ನಗರದ ಕೌನ್ಸಿಲರ್ ಬಶೀರ್, ಶ್ರೀ ವಿದ್ಯಾರಣ್ಯ ಕಲಾವೃಂದದ ಗುರ್ಕಾರ್ಯರು ಜಯ ಉಳ್ಳಾಲ, ಶ್ರೀ ವಿದ್ಯಾರಣ್ಯ ಕಲಾವೃಂದದ ಗುರ್ಕಾರ್ಯರು ವಿಜಯಕುಮಾರ್ ಉಳ್ಳಾಲ, ಪ್ರವೀಣ್ ಕುಮಾರ್ ಪಾಲ್ಗೊಂಡರು. ನಾನು ಯಾವತ್ತೂ ಹೇಳಿದೆ, ತಮ್ಮ ಯಾವುದೋ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಲಿ ಈ ಪ್ರದೇಶ ಅಭಿವೃದ್ಧಿಗಾಗಿ ಏನಾದರೂ ಮಾಡಿದ್ರೆ ನಾನು ಸದಾ ಜೊತೆ ಇದ್ದೇನೆ ಅಂತ ಹೇಳ್ತಾ ಅನುಭವಿಸಿದೆ. ತಮಗೆ ಈ ಒಂದು ಸಹಕಾರ ನೀಡಿ ಈ ಒಂದು ಸುಂದರ ಈ ಬಸ್ ಶೆಲ್ಟರನ್ನು ಮಾಡಿಕೊಟ್ಟೋದಕ್ಕೆ ಮೊದಲು ತಮಗೆ ಧನ್ಯವಾದಗಳನ್ನ ಹೇಳ್ತೇನೆ. ನಾನು ಇದರಲ್ಲಿ ಈ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕಾಂಟ್ರಾಕ್ಟರ್ ಅವರು. ಖುಷಿ ಏನಂದರೆ ನಾನು ಅವ್ರಿಗೆ ಹೇಳಿದೆ ಒಂದು 2 ಫ್ಯಾನ್ ಕೂಡ ಫಿಟ್ ಮಾಡಿ ಕೊಡಬೇಕು. ಮೊದಲಿಗೆ ನಾನು ಹೇಳಿದ್ದೆ ಏರ್ ಕಂಡೀಷನೇ ಮಾಡೋಣ ಅಂತ ಹೇಳಿದ್ದೆ. ಅಲ್ಲ ತಮಾಷಲ್ಲ, ಯಾಕಂದರೆ ಈ ಬಿಸಿಲು ಇದಾಗದಲ್ಲಿ ಬಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ ಮತ್ತೆ ಏರ್ ಕಂಡೀಷನ್ ಮಾಡಿದ್ರೆ ಮತ್ತೆ ಯಾರು ಬಸ್ ಸ್ಟ್ಯಾಂಡ್ ಹೊರಗಡೆ ಹೋಗೋದ್ರೆ ಕಷ್ಟ, ಎಲ್ಲರೂ ಅದು ಒಂದು ಕಷ್ಟ ಆಗುತ್ತೆ ಅಂತ ಹೇಳಿ ಹೈಟೆಕ್ ಸಿಟಿ ಆಗಬೇಕು ಅಂತ ಹೇಳಿ. ಯಾಕೆಂದರೆ ಈಗ ಇದರಲ್ಲಿ ಕೆಲವು ವೈಫೈ ಅಥವಾ ಬ್ಯಾಟ್ರಿ ಚಾರ್ಜರು ಇದೆಲ್ಲ ನೀವು ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. 2 ಫ್ಯಾನ್ ಮಾತ್ರ ಹೀಗಾಗಿ ಮತ್ತೆ ಇದರಲ್ಲಿ ಒಂದು ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡಿ ಬಂದವರಿಗೆ. ಅದು 24 ಗಂಟೆ ಕೂಡ ಕುಡಿಯುವ ನೀರು ಇರಬೇಕು. ಬಿಸಿಲಿನ ಬೇಗ ಬಂದವರಿಗೆ ಎಲ್ಲ ಒಂದು ಸುಸಜ್ಜಿತ ಆಗಿ ಈ ನಿಮ್ಮ ಇಂಟರ್ವ್ಯೂ ಹಾಕುಂಟಲ್ಲ ಅದು ಕಾಂಕ್ರೀಟ್ ರೋಡ್ವರೆಗೆ ತಲುಪಬೇಕದು ಇದೆಯಾ ಅಲ್ಲಿವರೆಗೆ ಇರಬೇಕು. ಮತ್ತು ಒಂದು 2 ಹೂ ಗಿಡದ ಪಾಟ್ ಪರ್ಮನೆಂಟ್ ಆಗಿ ಇಟ್ಬೇಡಿ, ಅಲ್ಲಿ ನೋಡ್ಲಿಕ್ಕೆ ಒಂದು ಚೆಂದಾಗಿರಲಿ. ಮತ್ತು ಇದುಂಟಲ್ಲ ನೀವು ಇದನ್ನು ಟೆಂಪರ್ ಆಗ್ತದೆ, ಮಳೆಗೆ ನಿಲ್ಲಲ್ಲ, ಅದಕ್ಕೊಂದು ಪರ್ಮನೆಂಟ್ ಥರ ಒಂದು ಮಾಡಿ ಗ್ರಾನೈಟಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿ ಕೊಡಿ. ಅವರ ಸಂಘದ ಹೆಸರು ಸದಾ ಹಸಿರಾಗಿ ಇರಬೇಕು ಅದು. ಮತ್ತು ನೀವು ಮಾಡುವಂಥ ಕಾರ್ಯಕ್ರಮ ಅದಕ್ಕೊಂದು ಮಾದರಿಯಾಗಿರಬೇಕು. ಇದೇ ಥರ ಬಾಕಿ ಸಂಘ ಸಂಸ್ಥೆಗಳು ಕೂಡ ತಮ್ಮ ಒಂದು ಇದು ಏನು ತಾವೊಂದು ನಿಲುವು ತಗೊಂಡಿದ್ರು ಅದೇ ಥರ ಮುಂದೆ ಹೋಗಬೇಕು ಅಂತ ಹೇಳ್ತಾ, ಇವತ್ತು ಬೆಳೆಯುವಂತಹ ಈ ಪ್ರದೇಶ ಇವತ್ತು ಅವರ ಯೋಚನೆಗಳು ಒಂದು ಬಸ್ ಸ್ಟ್ಯಾಂಡಿಗೆ ಯೋಚನೆಗಳು ಅವರು ಬೆಂಗಳೂರಿನ ಬಸ್ ಸ್ಟ್ಯಾಂಡಿನ ಯೋಚನೆಯನ್ನು ನಮ್ಮ ಉಳ್ಳಾಳದಲ್ಲಿ ಮಾಡಬೇಕಂತ ಇದ್ದಾರೆ. ಏಕೆಂದರೆ ಅವರು ಹೇಳಿದರು ಈ ಬಸ್ಸನ್ನು ಏರ್ ಕಂಡೀಷನ್ ಮಾಡ್ಬೋದಲ್ವಾ ಅಂತ. ಕುಡಿಲಿಕ್ಕೆ ನೀರು, ಹೈಫೈ ಮತ್ತು ವೈಫೈ ಇದನ್ನೆಲ್ಲ ಇಟ್ಟುಕೊಂಡು ಏನು ಜನತೆಗಳಿಗೆ ಏನು ಬೇಕು ಅದು ಆ ಜನರ ಇಚ್ಛೆಯನ್ನು ತಿಳಿಯುವವನು ನಿಜವಾದ ಲೀಡರ್. ಅದನ್ನು ಫಾರೂಕ್ರವರಿಗೆ ಆ ವ್ಯಕ್ತಿತ್ವ ಇದೆ. ಮುಂದೆ ಆ ಭಗವಂತ ಅವರಿಗೆ ಇನ್ನಷ್ಟು ಉತ್ತಮವಾದ ಭವಿಷ್ಯವನ್ನು ಕೊಡಲಿ, ಉಳ್ಳಾಳದ ಜನತೆಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಡುವಂತ ಶಕ್ತಿಯನ್ನು ಕೊಡಲಿ ಅಂತ ನಾನು ಹೇಳ್ತೇನೆ. ದುಂಬಗ್ ಇಡೀ ಕರ್ನಾಟಕದ ಕ್ಲೀನು ಸೇರಾ ಒಂದು ಯುವ ದಸರಾ ನಡಪಾಗಂದು ಮುಲ್ಕಿ ಬೆದ್ರದ ಶಾಸಕರು ಮನ್ನತ ಕೋಟ್ಯನ್ ಪಂತೆರು ಕುಡ್ಲಡಾರಿನ ಸಾರಥ್ಯಡು ಸಂದೇಶ್ ರಾಜ್ ಬಂಗೇರ ಬೊಕ್ಕ ಕೂಟ ನಡಪಾಯಿನ ಯುವ ದಸರಾ ಸಂಭ್ರಮ ಉದಿಪನುಡು ಆರ್ಪಾತಿರಿಯರು.
ಮುಲ್ಕಿ ಬೆದ್ರದ ಶಾಸಕರು ಮನತ ಕೋಟ್ಯನ್ ಸಾರತ್ಯಡು ಸ್ಯಾಂಡಿ ಕಂಪನಿ ಅರ್ಪಣೆ ಮಲ್ಪುನ ಯುವ ದಸರಾ ಕಡೀರ್ ದಸರ್ತಿ ಶನಿವಾರ ಕುಡ್ಲಾ ಲೇಡಿ ಹಿಲ್ ಚರ್ಚ್ ಮೈದಾನೋಡು ನಡೆತಂಡು. ಶಾಸಕರು ಮನತ ಕೋಟ್ಯಾನ್ ಬೊಕ್ಕ ಸಿನಿಮಾ ತಯಾರು ಮಲ್ಪುನ ಜವಣೆ ಸಾಧಕರು ಸಂದೇಶ್ ರಾಜ್ ಬಂಗೇರ ಶಾಲ್ ಪಾಡ್ದ್ ಉದಿಪನದ ಲೇಸಿಡು ಬಿನ್ನಿರನಿ ಎದ್ಕೊಂಡೆರು. ದುಂಬದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್, ಕುಡ್ಲದ ಎಸಿಪಿ ಮಹೇಶ್ ಕುಮಾರ್, ಓರ್ವ ಪೊಲೀಸ್ ಅಧಿಕಾರಿ ಭಾರತಿ, ಸಿನಿಮಾ ತಯಾರು ಮಲ್ಪನಾರ್ ಬೊಕ್ಕ ನಿರ್ದೇಶಕರು ವಿಜಯ್ ಕುಮಾರ್ ಕೊಡಿಯಲ್ ಬಾಯ್ಲ್, ಸಾಹಿತಿ ಸಂಶೋಧಕರು ಆರ್.ಕೆ. ಬಂಗೇರ ಇಂಚ ಬಿನ್ನಿರೀತದು ಯುವ ದಸರಾ ಉದಿಪನಾಂಡು. ಉಮನಾಥ ಕೋಟ್ಯಾನ್ ಪಾತಿರ್ದು ಮಾತ್ರೆಗ್ಲ ಸೊಲ್ಮಿಸಂದಾದು ಸಂದೇಶ್ ರಾಜ್ ಬೊಕ್ಕ ರೆನಕೋಟ ಮೈಸೂರು ಉಡುಪುನಂಚ ಮುಲ್ಪಲ ಯುವ ದಸರಾ ಮಲ್ಪೊಡುಂದು ಎನ್ನಡ ಪಂಡೆರು. ಒಂದು ಸ್ಯಾಂಪಲ್ ದುಂಬಗ್ ಇಡೀ ಕರ್ನಾಟಕದಕ್ಲೆಗ್ ಸೇರ್ಸಾದು ಯುವ ದಸರಾ ಮಲ್ಪುಗನ್ ಪಂಡೆರು. ಈಶ್ವರ್ ಕಟೀಲ್, ಉದಯ ಪೂಜಾರಿ, ಶಶಿಧರ್ ಶೆಟ್ಟಿ ಬರೋಡ, ಬಾಲಕೃಷ್ಣ, ಹರೀಶ್ ಶೇರಿಗ, ಶರತ್ ಚಂದ್ರ, ಬ್ರಿಜೇಶ್ ಚೌಟ, ಕಿರಣ್ ಕುಮಾರ್, ಸದಾನಂದ, ಕಸ್ತೂರಿ ಪಂಜಾ, ಸೂರಜ್ ಕಲ್ಯಾ, ಸುನೀಲ್ ಆಳ್ವಾ ಇಂಚ ಉದ್ಯಮಿಲು, ರಾಜಕೀಯ ನಾಯಕರು, ಜನಪ್ರತಿನಿಧಿಲು, ಸಿನಿಮಾ ರಂಗದಕ್ಕಲು ಪಾಲ್ಗೊಂಡಿರು. ಶರ್ಮಿಳಾ ಮೀನ್ ಬೊಕ್ಕ ವಿನೀತ್ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ತುಂಬಾ ಖುಷಿ ಆಗ್ತಾ ಇದೆ. ಪ್ರದರ್ಶನ ತೂಯಿನಂಚಿನ ಒಂದು ನಾಟಕ ಒಂದು ವಿಭಿನ್ನ ಸನ್ಮಾನನು ಎಂಕಲ ಉದ್ದೇಶ ಇದೆ. ಸಂದೇಶ್ ಬೊಕಾರ್ನ ತಂಡ ಎಂಡ ಬತ್ತದ ಸದಾನಂದೇರು ಸಂದೇಶ್ ಅಕುಲ್ಬತಿ ಎಂಡ ಬಂದಿರು ಒಂದು ಯುವ ದಸರಾ ನಮ್ಮ ಮಲ್ಪಡು ಮೈಸೂರು ಬಾರಿ ಜೋರ್ದ ಯುವ ದಸರಾ ಹಾಪುಂಡು ನಮ್ಮ ಯುವಕರಿಗೆ ಸ್ಫೂರ್ತಿ ಕೊನ್ಪುನಂಚಿನ ಒಂದು ಕಾರ್ಯಕ್ರಮ ಮಲ್ಪಡು ಅಂತ ಬಂದಾಗ ತರಾತೂರಿಟ್ಟು ಒಂದು ಕಾರ್ಯಕ್ರಮ ಈ ಸರ್ತಿ ಪ್ರಥಮವಾದ ಒಂದು ಸ್ಯಾಂಪಲ್ ದಲೆಕ ಮಲ್ತದ. ಬಹುಶಃ ದುಮ್ಮದ ವರ್ಷ ದೇವೇರಿ ಎತ್ತಾನಂದ ಅಂಡ ಬಾರಿ ವಿಜೃಂಭಣೆಡು, ಬಾರಿ ಬೌಜಿಡು, ಬಾರಿ ಗಮ್ಮತ್ತಿಡು ಇಡೀ ಕರ್ನಾಟಕದ ಮಲಮಲ್ಲ ಸ್ಟಾರ್ ನಕ್ಲೆತ್ತಿದೆ ಈ ಕಾರ್ಯಕ್ರಮವನ್ನು ಮಲ್ಪುವ. ಕಳೆದ ವರ್ಷ ಇದೇ ಸಮಯದಲ್ಲಿ ನಾವು ಕಾಂತಾರವನ್ನು ರಿಲೀಸ್ ಮಾಡಿ ಮಂಗಳೂರಿಗೆ ಬಂದಿದ್ವಿ. ಆವತ್ತಿಗೆ ಗೊತ್ತಿರಲಿಲ್ಲ ಇದು ಇಷ್ಟು ದೊಡ್ಡದಾಗಿ ಪ್ರಪಂಚದಾದ್ಯಂತ ಹೋಗುತ್ತೆ ಅನ್ನುವಂಥ ಯೋಚನೆ ಇರಲಿಲ್ಲ. ನಮ್ಮ ಒಂದು ಸಣ್ಣ ಪ್ರಯತ್ನ ಅದು ಎಲ್ಲ ಕಡೆಗೂ ಹೇಳ್ತಾ ಇರ್ತೀನಿ, ಆ ದೈವಕ್ಕೊಂದು ಸೇವೆ ಕೊಟ್ಟಿದ್ದೆ ಅನ್ನೋ ಥರದಲ್ಲಿ. ಸೊ ಅಂತಹ ಒಂದು ಕಾಂತಾರವನ್ನು ಜಗತ್ತಿನಾದ್ಯಂತ ತೊಗೊಂಡು ಹೋಗಿದೆ ಆ್ಯಕ್ಚುಲಿ ನೀವು. ಆದರೆ ಹಿಂದಿದ್ದ ಶಕ್ತಿ ನಾನಲ್ಲ, ಖಂಡಿತವಾಗ್ಲೂ ಆ ದೈವ ಪಂಜುರ್ಲಿ ಆಗ್ಬೋದು, ಗುಳಿಗೆ ಆಗ್ಬೋದು, ಎಲ್ಲ ದೇವರ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೆ ಬಂದಿದೆ. ಸೊ ಹಾಗೆ ಮುಂದೆ ಮಾಡುವಂಥ ಕೆಲಸಕ್ಕೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಮ್ಮೆ ಎಲ್ರಿಗೂ ದಸರಾದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಕ್ಕೆ ಥ್ಯಾಂಕ್ ಯು. ಆರು ಮಲ್ತೊಂದು ಪನ ಒಂಜಿ ನಾಟಕ ಒಂಜಿ ಕಲಾವಿದೆ ಕಾರಣಾಂತರಡು ಇತ್ತಿಜರು ಅಪ್ಪಗೆ ನಾನು ಅಭಿನಯ ಮಲ್ಪನಾತ್ ಮರಲು ಇತ್ತಿಜಿ ಅಂಕ್ ಉಮನ್ ಅತಣ್ಣ ಇಂಕ ಫೋರ್ಸ್ ಮಲ್ತೊಂಜಿ ಕ್ಯಾರೆಕ್ಟರ್ ಉಂಡು ಬಂಡೇರು ನಾಟಕ ಏರ್ನ ಅಂದ್ಕೊಂಡೆ ಕೆ.ಎನ್. ಟೇಲರ್ ಸರ್ ನಂದು ಬಂಡೇರು ಅರ್ನ ನಾಟಕ ಬಂಟಿಗುಟ್ಲೆ ಇಂಕಲು ಅಭಿಮಾನಿ ಅರ್ನ ಪಾತ್ರ ಒಂದುಕೊಂಡೆ ಪಾತ್ರ ಹೀರೋನ ಪಾತ್ರ ಅಂದು ಬಂಡೇರು ಯಾನ್ ಪಂಡೆ ಯಾನ ಕಾಶಿನಾಥ್ಲಕ್ಕೆ ಹೋಲ್ಲ ಯಾನ್ ಇಂಚ ಹೀರೋ ಮಲ್ಪುನು ಬಂಡ ಹೀರೋಯಿನ್ ಉಂಡ ಅಂದ್ಕೊಂಡೆ ಮೂಜಿ ಹೀರೋಯಿನ್ ಬಂಡೇರು ಅಪ್ಪಗೆ ಯಾನ್ ಮಲ್ಪುಜಿ ಬಂಡೆ డాన్స్ ఉండకండే డాన్స్ ఈ జవ్ బాండ కట్టు మల్పుగా బండారు అండ్ స్టేజ్ డాన్స్ మల్తది ఇంక మంతే భంగ కొర్తేరారు పాడవದು అండ్ ఆ ನಾಟಕ ಆಯುಬಕ ಆರೊಂಜಿ ಪಾತೆರ ಬಂಡರು ರಂಗಭೂಮಿಡು ಇರ್ನ ಜೀವನ ಆರಂಭ ಮಲ್ಪಲ ಇರ ಗೆಡ್ಡೆ ಭವಿಷ್ಯ ಒಂದೊಂದು BMI ಸ್ಕೂಲ್ ಉಮನ ತಂಡೆ ಪಂಪಿನ ಒಂಜಿ ಪಾತೆರ ಆನಿಡ್ದು ಬೊಕ್ಕ ನಾಟಕದ ಅಭಿನಯ ಮಲ್ಪೆರ ಸುರು ಮಲ್ತೆ ಬರೆ ನಿರ್ದೇಶನ ಮಲ್ತೆ ಇಡೆ ಮುಟ್ಟ ನಿಕ್ಕುಲೇನ ನಿನ್ನ ಕಂದರು ನನ್ಲಾತ್ ಬದಲಾವಣೆದ ನಾಟಕಲೇನು ಸಿನಿಮಾಲೇನು ಕೊರ್ಪುನ ಎನ್ನ ಪ್ರಯತ್ನಗ ನಿಖಲ್ ಆಶೀರ್ವಾದ ಸಹಕಾರ ಪ್ರೋತ್ಸಾಹ ಏಪಲ ಉಪ್ಪಡಂದು ಪನೊಂದು ದಸರಾದ ಶುಭಾಶಯನ ಮಾತ್ರೆಗಳ ಕೊರೊಂದುಲ್ಲ. ಕುಡ್ಲಾ ಕುಡಿಯಲ್ ಬೈಲ್ದ ನಮ್ಮ ಕುಡ್ಲಾ ವಿಜಾರ್ಡ್ ಗ್ರಾಫಿಕ್ಸ್ ಕೇಬಲ್ ನೆಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಡು ಸೋಮವಾರ ಆಯುಧ ಪೂಜೆ ಅಟ್ಟಣೆ ಆದಿತ್ತಡು. ಶ್ರೀ ದುರ್ಗಾದೇವಿನ ಪ್ರಾರ್ಥನೆ ನಡಪಾದು ಸಂಸ್ಥೆದ ಕಂಪ್ಯೂಟರ್ ಜನರೇಟರ್ ಬೊಕ್ಕ ಮೋಟಾರ್ ಗಾಡಿಲೆಗೂ ಪೂಜೆ ಮಲ್ತೆರು. ಒರ್ಂಬ ಹತ್ತಂಡ 10 ದಿನದ ಮಾರ್ನಿಮಿ ಪೂಜೆಡು ಭಾರಿ ವಿಶೇಷ ಓಪಂಡ ಅವು ಒರ್ಮನೆ ದಿನದ ಆಯುಧ ಪೂಜೆ ಒರರ ಒಂದು ಎನ್ಮನೆ ಪೂಜೆಡು ಬರ್ಪನೆಲ್ಲ ಉಂಡು. ಈ ಸರ್ತಿ ಓರ್ಮನೆ ದಿನ ಆಯುಧ ಪೂಜೆ ಬೈದಂಡು ಶಕ್ತಿ ಜಾವದೆ ಆದ ಪುನಃ ಶ್ರೀದೇವಿ 10 ಆಯುಧಲಿಗೆ ಪೂಜೆ ಮಲ್ಪನ ಸಂಪ್ರದಾಯದಂಚ ನಮ್ಮ 10 ಕರ್ಬದ ಆಯುಧ ಸೇರ್ದು ಮಾತಾ ಸೊತ್ತುಲಿಗೆ ಬೊಕ್ಕ ಬುಡ್ಪುನ ಮೋಟಾರ್ ಗಾಡಿಲೆಗ್ ಈ ದಿನ ಪೂಜೆ ಮಲ್ಪನ ಕ್ರಮ ಪಿರಾಕಡದಿಂಚ ನಡತಂದು ಬೈದಂಡು. ಕುಡ್ಲಾ ಕುಡಿಯಲ್ ಬೈಲ್ದ ವಿಜಾರ್ಡ್ ಗ್ರಾಫಿಕ್ಸ್ ಕೇಬಲ್ ನೆಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಡು ಆಯುಧ ಪೂಜೆ ನಡಪಾಯಿರು. ಶ್ರೀ ದುರ್ಗಾದೇವಿ ಬೊಕ್ಕ ದೇವರ್ ಕಳೆರೆಗ್ ಪೂಜೆ ನಡಪಾದು ಸಂಸ್ಥೆಲಿನ ಯಜಮಾನಿರು ಬೊಕ್ಕ ಬೆನ್ಪಿ ವರ್ಗದಕ್ಲಿನ ಮೋಟಾರ್ ಗಾಡಿಲೆಗ್ ಪುರೋಹಿತರು ಆರತಿ ಪತ್ತದು ಪೂಜೆ ಮಲ್ತದು ಭೂಮಿಗೂ ತಾರಾಯ್ದರ್ತೆರು ಅಕೇರಿಗೂ ಪ್ರಾರ್ಥನೆ ಮಲ್ತದು ಪೂವರಿ ಪಾಡ್ದು ಪ್ರಸಾದ ಕುರಿಯರು. ನಮ್ಮ ಕುಡ್ಲಾ ವಿಜಾರ್ಡ್ ಗ್ರಾಫಿಕ್ಸ್ ಕೇಬಲ್ ನೆಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆದ ನಿರ್ದೇಶಕರು
ಸೋದರರಾಯ್ನ ಹರೀಶ್ ಬಿ ಕರ್ಕೇರ, ಸುರೇಶ್ ಬಿ ಕರ್ಕೇರ, ಮೋಹನ್ ಬಿ ಕರ್ಕೇರ, ಲೀಲಾಕ್ಷ ಬಿ ಕರ್ಕೇರ, ಸಂತೋಷ್ ಬಿ ಕರ್ಕೇರ ಬುಕ್ಕ ಸಂಸಾರದಕ್ಲು ಈ ಪೊರ್ತುಡು ಕಾರ್ಯಕ್ರಮಟ್ಟು ಪಾಲ್ದೆತ್ತೊಂಡೆರು. हस्तैश्चक्रगदातिकटविचिकां चापं दर्जने विप्राणामनात्तिकां शशिधरां दुर्गां गणेत्रां भजे यन्त्राधिष्ठात्रे वाहनाधिष्ठाते दुर्गायै नमः वेदोक्तमन्त्रपुष्पाञ्जलिं समर्पयामि ಮಲ್ತಿನ ಸೇವಡೆ ಹೆಂಚಿನವನ್ನೇ ಹೆಚ್ಚಿಕಮ್ಮಿ ಲೋಪದೋಷಗಳಿತ್ತಿರಲ್ಲ ಕರ್ಮಲೋಪ ಕ್ರಿಯಾಲೋಪ ದ್ರವ್ಯಲೋಪ ಭಕ್ತಿಲೋಪದಿತ್ತಿರಲ್ಲ ದೇವರ ಕ್ಷಮೆ ಕೊಡದು ಮಲ್ತಿನ ಪೂಜನ ಆ ವಿಶೇಷವಾದ ಯಂತ್ರಸ್ವರೂಪಿಣಿ ವಾಹನಾಧಿಷ್ಠಾದ್ರಿ ದುರ್ಗಾದೇವಿ ಸಂತೋಷವನ್ನು ಸ್ವೀಕಾರ ಮತ್ತಿಗೆ ತಂದು ಆ ದೇವಿ ನಡಪ್ಪಾದ ಕೊಡದು ಎಡ್ಡ ಪುದಾರ ಕೀರ್ತಿ ಬರ್ಪಣಕ ಅನುಗ್ರಹ ಮಲ್ಪಡೋ ಬಂದು ಆ ದೇವಿನ ಸನ್ನಿಧಾನದ ಪ್ರಾರ್ಥನೆ. ಸ್ವಾಮಿ ದೇವರು ಗೋವಿಂದಾಣಿ ಗೋವಿಂದ. ಸಮಾಜ ಗಟ್ಟಿ ಆವಡಾತನು ಇಂಚಿನ ಕಾರ್ಯಕ್ರಮಲಿಡು ಜೋಕುಲು ಹೆಚ್ಚಾದ ಪಾಲ್ದಿತ್ತನುಡೊಂದು ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಮುಲ್ಕಿ ಮಟ್ಟು ಪಂತೆರು ಸಿದ್ದಕಟ್ಟೆ ದಸರಾದ ಧಾರ್ಮಿಕ ಸಭೆಟ್ಟು ಅರ್ಬಾತಿರಿಯರು. ಬಂಟ್ವಾಳ ತಾಲೂಕದ ಸಾರ್ವಜನಿಕ ಶ್ರೀ ಶಾರದೋತ್ಸವ ಆಚರಣಾ ಸಮಿತಿ ಸಿದ್ದಕಟ್ಟೆ ವಲಯದ ನಿಲಿಟ್ಟು 5ನೇ ವರ್ಷದ ಸಿದ್ದಕಟ್ಟೆ ದಸರಾ 2023 ಕಾರ್ಯಕ್ರಮ 2 ದಿನ ನಡೆತಂಡು. ಸುರುತ ದಿನ ಈ ಸೇಸ ಚೇತನ ಜೋಕ್ಲಿರ್ದ ಬುಕ್ಕ ಬೇತೆ ಬೇತೆ ಕೂಟದಕ್ಲಿರ್ದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂಡು. ದುಂಬತ್ತ ಮಂತ್ರಿ ಬೀರಮನಂತ ರೈಗುರ್ ಕಾರ್ಮಿಡ ನಡೆತಿನ ಧಾರ್ಮಿಕ ಸಭೆಟ್ಟು ಲಕ್ಷ್ಮೀಶಾ ಗಬ್ಲಡ್ಕ ಧಾರ್ಮಿಕ ಉಪನ್ಯಾಸ ಕೊರಿಯರು. ಮಲ್ಲ ವಿನ್ನೆರಾದ ಪಾಲ್ದೆತ್ತೊನ್ನ ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಮುಲ್ಕಿ ಮಟ್ಟು ಬಿನ್ನೆರ್ನ ಎಡ್ಡೆ ಪಾತ್ರ ಪಂಡದು ನಮ್ಮ ಸಮಾಜ ಗಟ್ಟಿ ಅವಡಾತಂಡು ನಮ್ಮ ಮಾತ ದೇವಿರ್ನ ಜೋಕುಲು ಇಂಚಿನ ಕಾರ್ಯಕ್ರಮಲಿಡು ಜೋಕುಲು ಹೆಚ್ಚ ಪಾಲ್ದೆತ್ತ ನೋಡು ಈ ವೇದಿಕೆ ಗ್ರಾಮೀಣ ಜೋಕುಲಿಗೆ ಎಡ್ಡೆ ಅವಕಾಶ ಕೊರೊಂದುಂಡು ಪಂಡಿರು.
ಬೇತೆ ಬೇತೆ ಕ್ಷೇತ್ರ ವಲಯದ ಸಾಧಕರಿಗೂ ತಮ್ಮನದ ಮರ್ಯಾದೆ ಮಲ್ತಿರು ವೀರಮನತ್ರೆ ಗುರುಕರ್ಮದ ಪಾತ್ರ ಪಂಡಿರು ದುಂಬತ ಮಂತ್ರಿ ನಾಗರಾಜ್ ಶೆಟ್ಟಿ ಸುಬ್ರಹ್ಮಣ್ಯ ಕ್ಷೇತ್ರದ ದುಂಬುದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಕೃಷ್ಣಮೂರ್ತಿ ಭಟ್ ಬೆದ್ರದ ವಕೀಲರು ನಾಗೇಶ್ ಶೆಟ್ಟಿ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಪೆರಾಡಿದ ಗುರುಕಾರ್ಯರು ಸತೀಶ್ ಕಾಶಿಪಟ್ನ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಪಾಲ್ದಿತ್ತೊಂಡಿರು ಸಾರ್ವಜನಿಕ ಶ್ರೀ ಶಾರದೋತ್ಸವ ಆಚರಣಾ ಸಮಿತಿ ಸಿದ್ದಕಟ್ಟೆ ವಲಯದ ಗುರುಕಾರ್ಯರು ಬೊಕ್ಕ ಪದಾಧಿಕಾರಿಗಳು ಈ ಪೊರ್ತುಡು ಒಟ್ಟಿಗಿತ್ತರು. ತೊರ್ಲ ಕಂಠದ ಕಾರ್ಯಕ್ರಮ ಒಂದು ಬಹುಶಃ ಯಾನು ಬೇತೆ ಬೇತೆ ಕಾರ್ಯಕ್ರಮ ಮಲ್ಪುವೆ ಗಣೇಶೋತ್ಸವ ಮಲ್ಪುವೆ ಕಂಬಳ ಮಲ್ಪುವೆ ಅದನ್ನು ಬೇತೆ ಬೇತೆ ಕ್ರೀಡಾ ಕಾರ್ಯಕ್ರಮ ಮಲ್ಪುವೆ ಅಡ ಸಿದ್ದಕಟ್ಟೆ ಬಣ್ಣ ಈ ಗ್ರಾಮೀಣ ಭಾಗಡು ಈ ಒಂಜಿ ಶಾರದೋತ್ಸವ ನೆಕ್ ಅಚ್ಚುಕಟ್ಟದ ಒಂಜಿ ಶಾರದೋತ್ಸವ ಕಾರ್ಯಕ್ರಮ ನೆನ್ಪಂಡ್ರೆ ಭಾರಿ ಸಂತೋಷ ಆಗ್ಬೋದು. ಅಂತಹ ಒಂದು ಸನಾತನವಾದ ಈ ಭಾರತಕ್ಕೆ ಯಾವ ಕಾಲಕ್ಕೂ ಅಳಿವಿಲ್ಲ. ಯಾವ ರಾಜಕೀಯ ಸಿದ್ಧಾಂತವೂ ಕೂಡ ಅದು ಧಾರ್ಮಿಕತೆ ಅಲ್ಲ. ಇದನ್ನು ಸ್ಪಷ್ಟ ಅರ್ಥ ಮಾಡಿಕೊಳ್ಳೋಣ. ಎಲ್ಲರನ್ನು ಒಟ್ಟು ಸೇರಿಸುವ ಮುಸಲ್ಮಾನ ಮತ್ತು ಕ್ರೈಸ್ತರ ಆಚರಣೆಗಳನ್ನು ನಾವು ನಂಬುವುದು ಬೇಡ, ಆದರೆ ಗೌರವಿಸಬೇಕು. ಅರ್ಥ ಮಾಡಿಕೊಳ್ಳುವ. ಮುಸಲ್ಮಾನ ಮತ್ತು ಕ್ರೈಸ್ತರ ಧಾರ್ಮಿಕ ಆಚರಣೆಗಳನ್ನು ನಾವು ನಂಬುವುದು ಬೇಡ, ಆದರೆ ಗೌರವಿಸಬೇಕು. ನಮ್ಮ ಧಾರ್ಮಿಕ ಆಚರಣೆಗಳನ್ನ, ನಮ್ಮ ಧಾರ್ಮಿಕ ನಂಬಿಕೆಗಳನ್ನ ಮುಸಲ್ಮಾನ ಕ್ರೈಸ್ತರು ಪಾಲನೆ ಮಾಡಬೇಕಾದಿಲ್ಲ, ಆದ್ರೆ ಅವರು ಗೌರವಿಸಬೇಕು. ಇದುವೇ ಭಾರತ. ರಾತ್ರಿದ ಸಮಯಕ್ಕೆ ಅವೇನು ಕಾವಲ್ ಕೊರ ಏರ್ ಬಂಡನ ಮುಸ್ಲಿಂ ಬಾಂಧವ್ಯ ಅಕಲ್ ಬರ್ತದ ಅಲ್ಪನೆ ಕುಲ್ಲು ದೇವೇರ್ನ ಅಲ್ಪ ಕುಲ್ಲು ಅವೇ ಎಂಕಲ್ ಮೆರವಣಿಗೆಡೆಲ್ಲ ಪೋನಾಗ ಅಕಲ್ಲ ಒಟ್ಟಿಗೆ ನಮ್ಮ ಒಟ್ಟಿಗೆ ಸೇರಿದ ದಯಪಂಡ ಎಂಕಲ್ 10 ಪೇಜ್ ಒಕ್ಕಲು ಒಟ್ಟಿಗಿತ್ತಿಲೆಕ್ಕ ಭಾವ ಅಂಚನೆ ನಮ್ಮ ಸಮಾಜ ಯಾಪ್ಪಲ ಒಪ್ಪೋಡು ಅವೇ ಎಂಕಲೆಗೆ ದೇವೇರು ಕೊರ್ತಿನ ಮಲ್ಲ ಒಂಜಿದಾದ ಬಂದಾನ ನಮ್ಮ ಸಮಾಜನ ನಮ್ಮ ಏರ್ಲ ಅವು ಹಿಂದೂ ಸಮಾಜ ಒಂದು ಪುರಾತ್ ನಮ್ಮ ಮಾತಿರ್ಲ ದೇವೇರ್ನ ಜೋಕುಲ್ ನಮ್ಮ ಮಾತಿರ್ಲ ಅವೇನು ಮಂಡ್ಯಾಡ್ದಿದ್ದು ನಮ್ಮ ವರ್ಕ್ ಮಂತು ನಿತ್ತನ್ನ ಓ ಎಂಕಲ್ನ ಮಿತ್ತಲ ಭೇದ ಬರ್ಪುಜಿ ಒರಿ ನೆತ್ತೆರು ಕೊರುಂಡ 4 ಜನತಾ ಜೀವ ವರಿಪಾವಲಿಂದ ಡಾಕ್ಟರ್ ಕೆವಿ ಪ್ರಕಾಶ್ ಪಂತೆರ್ ಪಣಂಬೂರ್ದ ಗೋಲ್ಡನ್ ಈಗಲ್ ಫ್ರೆಂಡ್ ಸರ್ಕಲ್ದ ನೆತ್ತೆರ್ದಾನ ಶಿಬಿರ ಉದೀಪನ ಮಲ್ತದ ಆರ್ಪಾತಿರಿಯರು ವೆಲ್ಲಾಕ್ ಜಿಲ್ಲಾ ಆಸ್ಪತ್ರೆ ಜೊತೆ ಸೇರಿಗಿಡು ಪಣಂಬೂರ್ದ ಗೋಲ್ಡನ್ ಈಗಲ್ ಫ್ರೆಂಡ್ ಸರ್ಕಲ್ ದಾನಿಲಿಟ್ಟು ನೆತ್ತೆರ್ದಾನ ಶಿಬಿರ ಐತರ ಪಣಂಬೂರು NMPA ಆಫೀಸರ್ಸ್ ಕ್ಲಬ್ ನಡೆತಂಡು ಡಾಕ್ಟರ್ ಕೆವಿ ಪ್ರಕಾಶ್ ನೆತ್ತೆರ್ದಾನ ಶಿಬಿರ ಉದೀಪನ ಮಲ್ತಿರು ಉದ್ದೀಪನ ಮಲ್ತದ ಪಾತಿರ್ನ 6 ಗೋಲ್ಡನ್ ಈಗಲ್ ಫ್ರೆಂಡ್ ಸರ್ಕಲ್ ದಂಚಿನ ಸಾಮಾಜಿಕ ಸಂಘಟನೆಲು ನೆತ್ತೆರ್ದಾನಗೂ ಹೆಚ್ಚ ಮಹತ್ವ ಕೊರುಡು ಒರಿ ನೆತ್ತೆರ್ ಕೊರುಂಡ 4 ಜನತ ಜೀವ ವರಿಪಾವಲಿ 18 ಮೇಡ್ದು ಅಜ್ಪ ವರ್ಷದ ಲೈದಕಲು ನೆತ್ತೆರ್ ಕೊರಲಿ ಆಂಜನಕಲು 3 ತಿಂಗಳು ಗೊರ ಪೊಂಜವನಕಲು 4 ತಿಂಗಳು ಗೊರ ನೆತ್ತೆರ್ ಕೊರಲಿ ದೇಡ್ದು ನೆತ್ತೆರ್ ಒತ್ತಡ ಹೃದಯ ಸಂಬಂಧ ಸಿಕ್ಲೇನು 10 ದಿವೋಲಿ ಯುವಜನಕುಲು ಹೆಚ್ಚೆಚ್ಚ ಇಂಚಿನ ಕಾರ್ಯಕ್ರಮಟ್ಟು ಸೇರನುಡುಂದು ಆರ್ಪಂಡಿರು ಡಾಕ್ಟರ್ ಆಂಟನಿ ಪಾತಿರ್ದು ಆರೋಗ್ಯದಕ್ಲು ಏತ್ ಸರ್ತಿಲ ನೆತ್ತೆರು ಕೊರುಲಿ ಡೆಂಗ್ಯೂ ಹೆಚ್ಚೊಂದುಂಡು ಡೆಂಗ್ಯೂದಕ್ಲೆಗ್ ನೆತ್ತೆರ್ದ ಪ್ಲೇಟೆಟ್ ಅಗತ್ಯ ಒಪ್ಪುಂಡು ನಿಕಲ್ನ ದಾನ ಕೊರ್ನ ನೆತ್ತೆರು ಪಾಕ ಜನತಾ ಜೀವ ವರಿಪುಣೊಂದು ಪಂಡಿರು ಗೋಲ್ಡನ್ ಈಗಲ್ ಫ್ರೆಂಡ್ ಸರ್ಕಲ್ ಗುರ್ಕಾರ್ಯರ್ ವಿಜಯ್ ಕುಮಾರ್ ದಾಸ್ ಪಾತಿರ್ದು ಎಂಕ್ಲಿನ ಸಂಘಟನೆ ನೆತ್ತೆರ್ದಾನ ಶಿಬಿರ ದಿ ಒಂದು ಬೈದನು ಇತ್ತೆ ಡೆಂಗ್ಯೂ ಸಿಕ್ಕದಕ್ಲೆಗ್ ಪ್ಲೇಟೆಟ್ಲೆನ ಅಗತ್ಯ ಉಪ್ಪು ನಿರ್ದಾವ್ರ ವೆಲ್ಲಾಕ್ ಆಸ್ಪತ್ರೆದ ಜೊತೆ ಸೇರಿಗಿಡು ಈ ಶಿಬಿರ ದಿ ಒಂದ ಸಾಕಾರ ಕೊರ್ನ ಮಾತ್ರೆಗ್ಲ ಸೊಲ್ಮೆ ಸಂದಾವಾನ್ ಪಂಡಿರು ವೆಲ್ಲಾಕ್ ಆಸ್ಪತ್ರೆದ ಡಾಕ್ಟರ್ ಸೆಲ್ವಿ ಡಾಕ್ಟರ್ ಅಸ್ತೋಷ್ ಸಂಘಟನದ ಕಾರ್ಯಂತಿರು ಮಂಜುನಾಥ್ ಸಭಾ ಕಾರ್ಯಕ್ರಮ ಇಟ್ಟಿದ್ದರು ರಾಹುಲ್ ಕಾರ್ಯಕ್ರಮ ಸುಧಾರ್ಥ ಕುರಿಯರು Why regularly the blood bank are organizing this blood donation camp? So the blood cannot store for a longer time. So particular some days only or some months only can store. Beyond that one, it will be wasted and cannot be given to the needy persons. So that's why they are doing regularly, and the blood bank people will analyze or do the survey in that area, and they will analyze how much blood units are required in that particular period. So therefore they will collect that blood, how much it is required for that area, and they won't collect more also since it will be wasted. Why I am saying is, see, maybe I don't know when we started this Golden Asian Friends Association, but still regular donation they are giving.
we couldn't discover the blood till today. But still, because of, especially in our district and Udupi district, because of such donors, some are there 100 times also they have given. I have the proof. So the thing why I am saying is, even if we couldn't produce, there is no problem at all, because we have almost 10 blood banks in our district. And all others, Shiva, everyone who have been putting lot of efforts from past 2 weeks just to organize this camp. Every day, even though we have our busy schedule, like we have our offices and everything, we have spent considerable amount of time to get this done. And pure regular thanks, organizing. So like sir told, let's donate blood and save lives. ಕುಡ್ಲದ ಉರುವ ಅಶೋಕನಗರ ಹೊಯ್ಗೆ ಬೈಲ್ದ ಸಾರ್ವಜನಿಕ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರಡು ಮಾರ್ನಿಮಿದ ಉಚ್ಚಯ ನಡತೊಂದಿತ್ತದು ಐತಾರ ಹೊಸ ರಂಗಸ್ಥಳ ಬೊಕ್ಕ ಯಕ್ಷಗಾನ ಮಂಡಳಿ ಮೇಳ ಉದಿಪನಾಂಡ್ ಕುಡ್ಲ ಉರುವ ಅಶೋಕನಗರ ಹೊಯ್ಗೆ ಬೈಲಡುಪ್ಪುನ ಸಾರ್ವಜನಿಕ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರಡು ಮಾರ್ನಿಮಿದ ಉಚ್ಚಯ ನಡತೊಂದಿತ್ತದು ಐತಾರ ಶ್ರೀ ಚಾಮುಂಡೇಶ್ವರಿ ಯಕ್ಷಗಾನ ಮಂಡಳಿದ ಉದಿಪನಗೂ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು ದುಂಬತ್ತ ಚಾಮುಂಡೇಶ್ವರಿ ದೇವಿರನ ಎದುರು ಗೆಜ್ಜೆ ಪೂಜೆ ನಡೆತಂಡು ಕಲಾವಿದರು ಗೆಜ್ಜೆ ಕಟ್ಟದು ನಲಿತೆರು ಹೊಸತಾತ್ ಕಟ್ಟಿನ ರಂಗಸ್ಥಳ ಬೊಕ್ಕ ಮೇಳದ ಉದಿಪನ ಲೀಸು ಈ ಪೊರ್ತುಡು ನಡೆತಂಡು ಆಡಳಿತ ಮುಕ್ತೇಸರರು ಆನಂದ ಕೆ ಗುರ್ಕಾರ್ಮಿಡ್ ಕುಡ್ಲ ಮಹಾನಗರ ಪಾಲಿಕೆ ಸದಸ್ಯರು ಗಣೇಶ್ ಕುಲಾಲ್ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲಾ ಹಾಪ್ಕಾಮ್ಸ್ ಕುಡ್ಲದ ಗುರ್ಕಾರ್ಯರು ರವಿಚಂದ್ರ ಶೆಟ್ಟಿ ಉದ್ಯಮಿ ಸುಚೇಂದ್ರ ವಿ ಅಮೀನ್ ಬರ್ಕೆ ಫ್ರೆಂಡ್ಸ್ದ ಮರ್ಯಾದಿ ಗುರ್ಕಾರ್ಯರು ಯಜ್ಞೇಶ್ವರ ಬರ್ಕೆ ಇಂಚ ಬಿನ್ನೆರು ಪಾಲ್ದೆತ್ತೊಂದು ತುಡರ್ ಬೊಲ್ಪ ಪೊತ್ತಾದ ರಂಗಸ್ಥಳ ಬೊಕ್ಕ ಶ್ರೀ ಚಾಮುಂಡೇಶ್ವರಿ ಯಕ್ಷಗಾನ ಮಂಡಳಿ ಮೇಳ ಉದಿಪನ ಮಲ್ತೆರು ಮಲ್ಲಬಿನ್ನೆರು ರವಿಚಂದ್ರ ಶೆಟ್ಟಿ ಪಾತಿರ್ದು ಚಾಮುಂಡೇಶ್ವರಿ ಯಕ್ಷಗಾನ ಮಂಡಳಿಗೂ ಎಡ್ಡೆಪ್ಪು ಬೈಕಿಯರು ಕುಲಾಲ ಸಂಘದ ಉರುವದ ಗುರ್ಕಾರ್ಯರು ಆನಂದ ಉರುವ ಸೇರಿನಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕಿಯರು ಉದ್ಯಮಿಗಳು ಬಿನ್ನಿರಾದು ಪಾಲ್ದೆತ್ತೊಂಡೆರು ಸಾರ್ವಜನಿಕ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಆಡಳಿತ ಮಂಡಳಿದಾಗಲೂ ಮೇಳದ ಸಂಚಾಲಕಿಯರು ಈ ಪೊರ್ತುಡಿದ್ದರು ಶ್ರೀ ಚಾಮುಂಡೇಶ್ವರಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿದ ಸದಸ್ಯರು ಶ್ರೀದೇವಿ ಮಹಾತ್ಮೆ ಆಟನು ಗೊಬ್ಬಾದ ತೋಜಾಯರು ಎಲ್ಲ ಕಡೆ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಇವತ್ತು ಚಿಲಿಂಬಿಯ ಶಾರದೆಯ ಈ ಒಂದು ಶೋಭಾಯಾತ್ರೆ ನಡೆಯಲಿದೆ. ಅದೇ ರೀತಿ ಉರುವ ಮಾರಿಗುಡಿಯಲ್ಲಿ ವಿಜೃಂಭಣೆಯ ನವರಾತ್ರಿ ಜರಗಲಿದೆ. ಕುದ್ರೋಳಿಯಲ್ಲಿ ವಿಶ್ವವಿಖ್ಯಾತ ನಮ್ಮ ದಸರಾ ಕಾರ್ಯಕ್ರಮ ಜರುಗ್ತಾ ಇದೆ. ಇಷ್ಟೊಂದು ಕಾರ್ಯಕ್ರಮದ ಮಧ್ಯದಲ್ಲಿ ತಾವು ಈ ಒಂದು ಚಾಮುಂಡೇಶ್ವರಿ ಕ್ಷೇತ್ರದ ಈ ಒಂದು ಸ್ಥಳಕ್ಕೆ ಬಂದು ಆಸೀನರಾಗಿ ಇವತ್ತು ಈ ಒಂದು ಪುಣ್ಯ ಸ್ಥಳದಲ್ಲಿ ಯಕ್ಷಗಾನ ಬಯಲಾಟದ ಈ ಒಂದು ಶುಭಾರಂಭಕ್ಕೆ ಆಗಮಿಸಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾನಾಗಿ ಹೆಚ್ಚಾಗಿ ಏನು ಹೇಳಲಿಕ್ಕೆ ಬಯಸೋದಿಲ್ಲ. ಈ ಒಂದು ಸಂಕಲ್ಪವನ್ನು ಮಾಡಿದಂಥ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಆಡಳಿತ ವರ್ಗ, ಅದೇ ರೀತಿ ಈ ಒಂದು ಯಕ್ಷಗಾನ ಬಯಲಾಟವನ್ನು ಯಕ್ಷಗಾನ ಈ ಒಂದು ಕೃಪಾಘೋಷಿತ ಈ ಒಂದು ಮಂಡಳಿಯನ್ನು ಸ್ಥಾಪಿಸಲು ಅದಕ್ಕೆ ಹಲವಾರು ಜನರು ಸಹಕಾರ ಮಾಡಿದ್ದಾರೆ. ಅವರಿಗೂ ಹಾಗೂ ಈ ತಂಡದಲ್ಲಿ ಭಾಗವಹಿಸುವ ಎಲ್ಲ ಕಲಾವಿದರಿಗೂ, ಹಿಮ್ಮೇಳ ಮುಮ್ಮೇಳದವರಿಗೂ ಹಾಗೂ ಮತ್ತೊಮ್ಮೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಮಾರ್ನಿಮೆ ಉಚ್ಚಯ ಕುಡ್ಲಾ ದಸರಡು ಸೋಮವಾರ ಆಯುಧ ಪೂಜೆದ ಲೆಕ್ಕುಡು ನೂದು ಬೊಂಡಾಭಿಷೇಕ ಶಿವಪೂಜೆ ನಡೆತಂಡು ಮಲ್ಲಮಟ್ಟದ ನುಪ್ಪ ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು.
ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಮಾರ್ನಿಮಿ ಉಚ್ಚೆಯ ಬೊಕ್ಕ ಕುಡ್ಲ ದಸರಡು ಒರ್ಮನೆ ದಿನ ಸೋಮವಾರ ಆಯುಧ ಪೂಜೆದ ದಿನ ಆದಿತ್ತದ ವಿಶೇಷ ಕಾರ್ಯಕ್ರಮಲು ಅಟ್ಟಣೆ ಆದಿತ್ತಂಡ ಭಾರಿ ಜನ ಭಕ್ತರು ಕ್ಷೇತ್ರಗೂ ಬರೋಂದಿತ್ತದ ಶ್ರೀ ಗೋಕರ್ಣನಾಥ ಶ್ರೀ ಅನ್ನಪೂರ್ಣೇಶ್ವರಿ ಆದಿಶಕ್ತಿ ನವದುರ್ಗೆ ಬೊಕ್ಕ ಬರೋದಪ್ಪೆ ಸರಸ್ವತಿ ಶಾರದೆನ ಮಾರ್ನಿಮಿ ಉಚ್ಚೆಯದ ಪೊರ್ಲುನು ಕಣ್ಣದಿಂಜಾವುಂಡೆರು ಕಾಂಡೆ ಶ್ರೀ ಸರಸ್ವತಿ ದುರ್ಗಾ ಹೋಮ ನಡಪಾದ ಪೂರ್ಣಾಹುತಿ ಮಲ್ತೆರು ಮಧ್ಯಾಹ್ನ ಶಿವಪೂಜೆ ಕರೆತದ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೂ ಪುರ್ಪಾಲಂಕಾರ ಮಾಪೂಜೆ ಮಲ್ತೆರು ಹೊರ್ಮನೆ ಪೂಜೆ ಬೊಕ್ಕ ಆಯುಧ ಪೂಜೆದ ಲೆಕ್ಕೊಡು ಮಲ್ಲ ಮಟ್ಟದ ನುಪ್ಪಪ್ರಸಾದ ಸೇವೆ ಅಟ್ಟಣೆ ಆದಿತ್ತದ ಶ್ರೀ ಅನ್ನಪೂರ್ಣೇಶ್ವರಿ ದೇವಿನ ಕೈತಲು ಪ್ರಾರ್ಥನೆ ನಡಪಾದ ಪಾಕಶಾಲೆಗೆ ಪೋದು ನುಪ್ಪದ ರಾಶಿಗೆ ಪೂಜೆ ಮಲ್ತದ ಭಕ್ತರಿಗೂ ಮಹಾ ನುಪ್ಪಪ್ರಸಾದ ಸೇವೆ ನಡತಂಡ ಕ್ಷೇತ್ರಾಡಳಿತ ಮಂಡಳಿದ ಗುರುಕಾರ್ಯರು ಪದಾಧಿಕಾರಿಗಳು ಬೊಕ್ಕ ಟ್ರಸ್ಟಿಲು ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ಪದಾಧಿಕಾರಿಗಳು ಸದಸ್ಯರು ಬೊಕ್ಕ ಊರು ಪರವರ ಭಕ್ತರು ಪಾಲ್ದಿತ್ತೊಂಡೆರು. ಉಳ್ಳಾಲದ 76ನೇ ವರ್ಷದ ಶ್ರೀ ಶಾರದೋತ್ಸವ ಉಳ್ಳಾಲ ದಸರಾ ಲೆಕ್ಕೊಡು ಫೈಲ್ವಾನ್ ಮೋತಿ ಪುತ್ರನ್ ಉಳ್ಳಾಲ ನೆಂಪುಗಾದು ಜಿಲ್ಲಾ ಮಟ್ಟದ ಬೊಳ್ಳಿ ಗದೆತ 22ನೇ ವರ್ಷದ ಕುಸ್ತಿ ಪಂಥ ನಡಪಾಯರು. ಉಳ್ಳಾಲದ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಬೊಕ್ಕ ಶ್ರೀ ಶಾರದಾ ಸೇವಾ ಟ್ರಸ್ಟ್ ದ ನೆಲೆಟ್ಟು 76ನೇ ವರ್ಷದ ಶ್ರೀ ಶಾರದೋತ್ಸವ ಉಳ್ಳಾಲ ದಸರಾ ಲೆಕ್ಕೊಡು ಐತಾರ ಉಳ್ಳಾಲ ಶಾರದನಿಕೇತನುಡು ಮೊಗವೀರಪಟ್ಟಣದ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆ ಬೊಕ್ಕ ಬ್ರದರ್ಸ್ ಯುವಕ ಮಂಡಲದ ಜೊತೆ ಸೇರಿಗೆಡು ಫೈಲ್ವಾನ್ ಮೋತಿ ಪುತ್ರನ್ ಉಳ್ಳಾಲ ನೆಂಪುಗಾದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಆಂಜೋಲೆನ ಬೊಕ್ಕ ಪೊಂಜೋಲೆನ ಬೊಳ್ಳಿ ಗದೆತ 22ನೇ ವರ್ಷದ ಕುಸ್ತಿ ಪಂಥ ನಡೆತಂಡ ಕುಸ್ತಿಗೊಬ್ಬ ಬೊಕ್ಕ ಅಂತಾರಾಷ್ಟ್ರೀಯ ಯೋಗದಾರ ಶರತ್ ಅಮೀನ್ ಅಡ್ಯಾರ್ ಪದವು ಕುಸ್ತಿ ಪಂಥ ಉದಿಪನ ಮಲ್ತೆರು. ಉಳ್ಳಾಲ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ಸುಭಾಷ್ ಅಮೀನ್ ಗುರಿಕಾರ್ಯರು ಜೀವನ್ ಪುತ್ರನ್ ಬೊಕ್ಕ ವರುಣ್ ಬಂಗೇರ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿದ ಪ್ರಧಾನ ಕಾರ್ಯಂತರು ಪಶುಪತಿ ಉಳ್ಳಾಲ ಬ್ರದರ್ಸ್ ಯುವಕ ಮಂಡಲ ಉಳ್ಳಾಲದ ಗುರುಕಾರ್ಯರು ರಾಜೇಶ್ ಪುತ್ರನ್ ಶ್ರೀ ವೀರಮಾರುತಿ ದೇವಸ್ಥಾನ ಬೊಕ್ಕ ಗೋದ ಶಾಲೆದ ಗುರುಕಾರ್ಯರು ಯಶವಂತ ಪಿ ಅಮೀನ್ ಈ ಪೊರ್ತೊಡಿತ್ತರು. ಕುಡ್ಲಡು ಶಾಸಕರು ವೇದವ್ಯಾಸ್ ಕಾಮತ್ ಗುರ್ಕಾರ್ಮಿಡ್ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ನಡಪಾಯಿನ ಕುಡ್ಲದ ಪಿಲಿಪರ್ಬಾರ್ 2023 ಮುಳಿಬಿತ್ಲು ಫ್ರೆಂಡ್ಸ್ ಸರ್ಕಲ್ ಜಗದಾಂಬ ಪಿಲಿ ಕೂಟ ಒಂಜನೆ ಪ್ರಶಸ್ತಿ ಇನಾಮ್ ಗೆಂದಲು. ಮಂಗಳೂರು ಫ್ರೆಂಡ್ಸ್ ಟೈಗರ್ಸ್ ಮುಳಿಬಿತ್ಲುಗು ಪರ್ಬದ ಪಿಲಿ ಪ್ರಶಸ್ತಿ ಸಂದಿದಲು.
ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ನಿಲೆಟ್ಟು ಶಾಸಕಿಯರು ವೇದವ್ಯಾಸ್ಕ ಮತ್ತು ಕಾರ್ಮಿಡು ಕುಡ್ಲದ ನೆಹರು ಮೈದಾನುಡು ನಡತಿನ ಕುಡ್ಲದ ಪಿಲಿಪರ್ಬ 2023 17 ಕುಟ್ಟದ ಕುಲು ಪಾಲ್ದಿತ್ತೊಂದು ಬಾರಿ ಪಂಥ ನಡತಂಡು ಅಕೀರಿಗು ಮುಳಿಬಿತ್ತಲು ಫ್ರೆಂಡ್ ಸರ್ಕಲ್ ಜಗದಾಂಬ ಪಿಲಿ ಕೂಟ ಪಿಲಿಪರ್ಬ 2023 ಪ್ರಶಸ್ತಿ ಗೆಂದದು ಒಂಜನೇನ ಪಡೆಂಡು ನಂದಿಗುಡ್ಡೆ ಫ್ರೆಂಡ್ಸ್ ಬಾಬುಗುಡ್ಡೆ ಕೂಟ 2ನೇ ಸ್ಥಾನದ ಪ್ರಶಸ್ತಿ ಗೆಂದಂಡು ಪುರಲಪ್ಪೆನ ಮೋಕಿದ ಬುಳ್ಳಿಲು ಪೊಳಲಿ ಟೈಗರ್ಸ್ ಕೂಟ 3ನೇ ತಾನ ಗೆಂದಂಡು ಪಿಲಿ ಪರ್ಬದ ಇಸೇಸ ಇನಾಮು ಕಪ್ಪು ಪಿಲಿ ಪ್ರಶಸ್ತಿನ ಎಸ್ಎಫ್ಸಿ ಸೋಮೇಶ್ವರ ಕೂಟ ಗೆಂದಂಡು ಟೀಮ್ ಕಲ್ಲೆಗ ಟೈಗರ್ಸ್ ಪುತ್ತೂರು ಕೂಟ ಕಿನ್ನಿ ಪಿಲಿ ಪ್ರಶಸ್ತಿನ ದೆತ್ತನುಂಡು ಪರ್ಬದ ಪಿಲಿ ಪ್ರಶಸ್ತಿನ ಮಂಗಳೂರು ಫ್ರೆಂಡ್ಸ್ ಟೈಗರ್ಸ್ ಮುಳಿಬಿತ್ಲು ಗೆಂದಂಡು ಶಿಸ್ತದ ಕೂಟ ಅದು ಶಿವಶಕ್ತಿ ಟೈಗರ್ಸ್ ಕುಂಜತ್ತೂರು ಮಂಜೇಶ್ವರ ಬಣ್ಣಗಾರಿಕೆಡು ಎಸ್ಕೆಬಿ ಟೈಗರ್ಸ್ ಕುಂಪಳ ಮುಡಿ ವಿಭಾಗಡು ವಿಸಿಎಸ್ ಮುಡುಶೆಡ್ಡೆ ವಿಷ್ಣು ಪಿಲಿಕುಲು ಧರಣಿ ಮಂಡಲ ಬೊಕ್ಕ ತಾಸೆ ವಿಭಾಗಗಳು ಯಂಗ್ ಬಾಯ್ಸ್ ಮುಳಿಬಿತ್ಲು ಮಂಗಳದೇವಿ ಪಿಲಿಕೂಟ ರಡ್ ಪ್ರಶಸ್ತಿನ ಗೆಂದಂಡು ಸಿನಿಮಾ ನಟೆ ನಿರ್ದೇಶಕರು ಋಷಭ್ ಶೆಟ್ಟಿ ಜಿಲ್ಲಾಧಿಕಾರಿ ಮುಲೈ ಮುಹಿಲನ್ ಡಿಸಿಪಿ ಅಂಶು ಕುಮಾರ್ ಸಿನಿಮಾ ಕಲಾವಿದರಾಯನ ವಸಿಷ್ಠ ಸಿಂಹ ಅರ್ಜುನ್ ಕಾಪಿಕ ಆಡಿಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಅಧಿಕಾರಿಗಳು ಪಿಲಿ ಪರ್ಬ ಪಂತ ತುಯ್ಯರು ಒಂದು ನಿಮಿಷ ನಿರ್ವಹಣೆ ಮಂತು ಕೊಡ್ತೇವೆ ಮಾತೆ ಒಂಜಿ ಜೋರು ಕನ್ನಡ ತಂಡಗು ನಿರಂತರವಾದ ತಿಳಿಯಸದೊಟ್ಟಿಗೆ ಜಿಲ್ಲ ವ್ಯವಸ್ಥೆಯನ್ನು ಮಲ್ಪನ ಅನ್ಸುತ್ತೆ ಅವರಿ ಪುಗಾರ್ತದ ಅವರಿಗೆ ರಂಗ್ ಈ ಬಹುಮಾನ ಯಂಗ್ ಬಾಯ್ಸ್ ಮುಳಿಹಿತ್ಲು ಮಂಗಳ ನವೀನ್ ಡಿ ಪಡಿಲೈಟ್ ಪಿಲಿವೇಷ ಪಾಡದೆ ಪ್ರಧಾನ ಪಾತ್ರ ನಿರ್ವಹಣೆ ಗುರು ರಾಘವೇಂದ್ರ ಮಠ ಕಾಬುರುಡು ಪಲ್ಲಿಮಾರು ಮಠಾಧೀಶರಾಯನ ಪೂಜ್ಯ ಶ್ರೀ ವಿದ್ಯಾಧೀಶ ಶ್ರೀಪಾದೇರ್ನ ಆದೇಶದ ಮಿತ್ತು ಶ್ರೀ ಮಠಟ್ಟು 24 ಬಯ್ಯ 5 ಗಂಟೆಗೆ ವಿಜಯದಶಮಿ ದಾನಿ ಸಾಮೂಹಿಕ ದುರ್ಗಾದೀಪ ನಮಸ್ಕಾರ ಪೂಜೆ ನಡಪುಂಡು ಈ ಪೂಜೆಡು ಮಾತಿರ್ಲ ಪಾಲ್ಪಡೆದು ಹರಿವಾಯು ಗುರುಕ್ಲಿನ ಅನುಗ್ರಹ ದಿತನುಡು ಪಂಡಿದು ಪ್ರಕಟಣೆಡು ತೆರಿಪಾದೆರು ಇಡೆಗೆ ಇನ್ನಿತ ನಮ್ಮ ಕುಡ್ಲ ತುಳುವಾರ್ತಿಲು ಮುಗಿಂಡು ಸೋಳ್ಮೇಲು